ಬೀದರ್ ಜಿಲ್ಲಾ ಔರಾದ ತಾಲೂಕಿನ ಬೆಳಕುಣಿ ಚೌಧರಿ ಸಹಕಾರಿ ಪ್ರಾಥಮಿಕ ಶಾಲೆಯ ವತಿಯಿಂದ ಕಲಿಕಾ ಹಬ್ಬ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಗ್ರಾಮದ ಪಂಚಾಯತಿನಿಂದ ಗ್ರಾಮದ ಬಸವೇಶ್ವರ ವೃತ್ತದವರೆಗೆ ದೇಶಭಕ್ತಿ ಗೀತೆ ಹೇಳುತ್ತಾ ನೃತ್ಯ ಮಾಡುತ್ತಾ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಈ ಸಮಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಮಮತಾ ಫೂಲಾರಿ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣ ರಾಥೋಡ್, ಶ್ರೀ ನಯಮುದ್ದೀನ್, ಸಂತೋಷ್ ರೆಡ್ಡಿ, ಸರ್ಕಾರಿ ಪ್ರೌಢಶಾಲೆಯ ಗುರುಗಳಾದ ಉಮಾಕಾಂತ, ಮಲ್ಲಿಕಾರ್ಜುನ ಬೀರಾದಾರ ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ SDMC ಉಪಾಧ್ಯಕ್ಷರಾದ ಅವರು ಹಾಗೂ ನಮ್ಮ BRP ಎಲ್ಲರೂ ಸಹಕಾರದೊಂದಿಗೆ ಒಂದು ಗಿಡಕ್ಕೆ ನೀರಿರುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುತ್ತಲಿದ್ದಾರೆ. ಅದಕ್ಕೆ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲರೂ ಕೂಡ ಸಾಥ್ ನೀಡಿ ಈ ಒಂದು ಉದ್ಘಾಟನೆಯನ್ನ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಈ ಒಂದು ಗಿಡಕ್ಕೆ ನೀರಿರುವುದರ ಮೂಲಕವಾಗಿ ನಾವು ಇಂದು, ಯಾಕೆಂದರೆ ಮಕ್ಕಳಿಗೆ ನಾವು ವಿದ್ಯೆ ಹೇಗೆ ಕಲಿಸ್ತೇವೆ ಹಾಗೆ ಗಿಡಕ್ಕೆ, ಸಸಿಗೆ ನೀರಿರುವುದು ಕೂಡ ಅಷ್ಟೇ ಉಪಯುಕ್ತ. ಬೆಂಗಳೂರಿನ ತ್ರಿಪುರವಾಸಿನಿಯಲ್ಲಿ ನಡೆದ ವಿಜ್ಞಾನ ಮೇಳದಲ್ಲಿ ಪ್ರಥಮ ಸ್ಥಾನವಾಗಿ 5 ಲಕ್ಷ ಬಹುಮಾನವನ್ನು ಪಾವಗಡ ವಿಧಾನಸಭಾ ಕ್ಷೇತ್ರದ ನಿಡಗಲ್ ಹೋಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗುಜ್ಜನಡು ಪಡೆದುಕೊಂಡಿದೆ. ಇದು ಪಾವಗಡ ತಾಲೂಕಿಗೆ ಮತ್ತೊಂದು ಹಿರಿಮೆಯ ಸಂಗತಿ. ಈ ಒಂದು ಖುಷಿಯನ್ನು ಹಂಚಿಕೊಳ್ಳಲು ನಾವು ಹೆಮ್ಮೆ ಪಡುತ್ತೇವೆ ಎಂದು ಶಾಲಾ ಪ್ರಾಂಶುಪಾಲರಾದ ಮಾರುತಿ ಹಾಗೂ ವಿಜ್ಞಾನ ಶಿಕ್ಷಕರಾದ ಶಿವಕುಮಾರ್ KN ಹೇಳಿದರು. ಈ ವೇಳೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ ಮೋಹನ್ ಕುಮಾರ್, ಚರಣ್ AU, ಅನಿತಾ R, ನಿಸರ್ಗ, ಪ್ರಿಯಾ, ಬಿಂದುಶ್ರೀ ಇವರನ್ನು ಅಭಿನಂದಿಸಿದರು. ವರದಿ ನಂದೀಶ್ ನಾಯ್ಕ್ P. ಊರು ಪಾವಗಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೇರ್ತಾ ಇದೆ. ಇವರ ಟಾಪಿಕ್ ಸಸ್ಟೈನಬಲ್ ಅಗ್ರಿಕಲ್ಚರ್. 5 ಲಕ್ಷ ರೂಪಾಯಿ. ಲವ್ಲಿ. ಚಪ್ಪಾಳೆ 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 ಬರ್ಲಿ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ನಮ್ಮ ಮುದ್ದು ಮಕ್ಕಳಿಗೆ ಚಪ್ಪಾಳೆ ಚಪ್ಪಾಳೆ, ಜೋರಾಗಿ ಬರ್ಲಿ ಚಪ್ಪಾಳೆ. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಸಂಪಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಪಲಾಪುರ ಗ್ರಾಮದಲ್ಲಿ ಬಹಳ ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದ ಕಾರಣ ತುರುವೇಕೆರೆ ಕ್ಷೇತ್ರದ ಶಾಸಕರಾದ ಮಸಾಲ ಜಯರಾಮ್ ರವರು ಗ್ರಾಮಸ್ಥರ ಮನವಿಯ ಮೇರೆಗೆ ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಪಂಪು ಮತ್ತು ಮೋಟಾರ್ಗಳನ್ನು ಅಳವಡಿಸಿ ನೀರು ಹರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಅಭಿನಂದನೆ ಸಲ್ಲಿಸಿದರು. ವರದಿ ಸುರೇಶ್ ಬಾಬು M, ತುರುವೇಕೆರೆ. ಬಂದ್ರು ಹೆಲ್ಪ್ ಮಾಡಿರಲ್ಲ. ಇವ್ರು ಒಂದು ಬೋರ್ವೆಲ್ ಕೊಟ್ಟು, ಇಲ್ಲಿ 4 ಎಕರೆ ಜಮೀನ್ ಐತೆ, 150 ಒಕ್ಕಲೈತೆ, 150 ಒಕ್ಕಲೈತೆ ಕೊಟ್ಟರೆ ಸ್ವಂತದ ಖರ್ಚು ಅವ್ರದೇ, ಸ್ವಂತ ಖರ್ಚು ಅವ್ರದೇ. ಯಾರು ದುಡ್ಡೆಲ್ಲ ಕೊಡ್ತೀವಿ ಅಂತ ಹೇಳ್ಯಾರೆ. ಸರ್ ನಂಜೇಗೌಡ ಅಂತ, 4 ಎಕರೆ ಜಮೀನ್ ಐತೆ. ಕೊಡಗಿ ಬಸವೇಶ್ವರ ದೇವಸ್ಥಾನದ ಕೊಡಗಿ ಇದು. ಯಾರು ಅಭಿವೃದ್ಧಿ ಮಾಡಿರಲಿಲ್ಲ. ಈ ಸಾರಿ ಜಯರಾಮಣ್ಣವರು ಸ್ವಂತ ಖರ್ಚಿಂದ ನಮಗೆ ಬೋರ್ ಹಾಕ್ಸ್ಕೊಟ್ಟವ್ರೆ. ನಮ್ಮ ಪಕ್ಷದ BJP ಪಕ್ಷದಿಂದ ನಮ್ಗೆಲ್ಲರಿಗೂ ಅನುಕೂಲ ಐತೆ, ಏನ್ ತಪ್ಪೇನ ಇಲ್ಲ, ಮನೆಗೆ ಹೋಗ್ಬೇಡಿ. ಆಮೇಲೆ ಮೊದ್ಲು ಎಲ್ಲ ಹೇಳಿರು, ಜಯರಾಮಣ್ಣವರು ಬೋರ್ ಹಾಕ್ಸಲಿಲ್ಲ, ಊರಾಗೆಲ್ಲ ಮೆರವಣಿಗೆ ಮಾಡಿ ಕಳಿಸ್ತಾರೆ ಅಂತಂದ್ರು. ಅದು ಇವತ್ತು ಉಳಿಸ್ಕೊಂಡರು ಅವರು. ನಾವು ಹಂಗೆ ಉಳಿಸ್ಕೊಂತೀವಿ. ಕೆಲಸ ಮಾಡ್ತಾರೆ. ಇವತ್ತು ಬುದ್ಧಿ ಪೂಜೆ. ಆಮೇಲೆ ಜಾಗಕ್ಕೆ ಯಾರು ಬಂದಿರಲ್ಲ ಬಿಡಿ. ಇವತ್ತು ಕಾರ್ಡ್ ಬೆಳ್ಕಂತ ಐತೆ, ಇವತ್ತು ಕಾರ್ಡ್ ಬೆಳ್ಕೊಂಡಿತ್ತು, ಅಭಿವೃದ್ಧಿ ಆಗಿರಲಿಲ್ಲ. ಇನ್ಮೇಲೆ ನಾವು ಏನು ಒಕ್ಲಿದೀವೋ, 150 ಜನ ಒಕ್ಲಿದೀವೋ. ಇಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನ ಒಕ್ಲಿದೀವೋ. ಏನು ಒಕ್ಲು? ದೇವಸ್ಥಾನದ ಒಕ್ಲು ಕುರುಬ ಜನಾಂಗದವರು ರೋಡ್ ಹಾಕಿವ್ರೆ. ಸುಮಾರು 150 ಜನ ಒಕ್ಲೈತಿರು ಈ ಜಾಗಕ್ಕೆ. ಒಬ್ರು ಯಾವ್ಯಾವ ಊರು ಹೇಳು? ಸಾಸ್ಲು, ಅರೇಗಂಡಳ್ಳಿ, ಅಡಿಕೆರೆ, ಆಮೇಲೆ ಬಂಗಿಕೊಪ್ಪಲು, ಮೇಗ್ಲಳ್ಳಿ, ಗೊರಂಪಾಳ್ಯ, ಮೇಗ್ಲಳ್ಳಿ, ಮುನಿಯೂರು, ಬಂಗಿಕೊಪ್ಪಲು, ಬಳ್ಳೆಗಲ್ಲ, ಇಷ್ಟು ಜನ ಒಕ್ಲವ್ರೆ. ನಮ್ಮ ಎಲ್ಲರಿಗೂ ಮಾಡಿ ನಮ್ಗೆಲ್ಲ ಮುಂದಿನ ಕೆಲಸ ಮಾಡ್ಕೊಡ್ತೀವಿ. ಯಾಕಂದ್ರೆ ಇದು ಒಕ್ಲು ಸ್ವಲ್ಪ ಒಂದು 5 ವರ್ಷ ನಾವು ಕಾಪಾಡಿದ್ರೆ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗುತ್ತೆ. ಹೌದು, ಈಗ ನೆನೆಸ್ಕೊಂತೀವಿ. ಇನ್ನು ನಾವು ಅವ್ರದ್ದು ಇವತ್ತು ಲೆಕ್ಕ ಅಲ್ಲ ಅದು. ಇನ್ನು ನಾವು ಸಾಯ ಗಂಟನ ನಾವು ನೆನೆಸಬೇಕು ಅವ್ರನ್ನ. ಒಂದು ಆರ್ಕೆಸಿ ಕೇಳಿಲ್ಲ.
ಬೇಡ ಅದು ಆರ್ಕೆಸ್ಟ್ರಾ ಬಿಜೆಪಿ ಪಕ್ಷಕ್ಕೆ ನಾವೆಲ್ಲ ಸೇರ್ಪಡೆ ಆಗಿದ್ದೀವಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹಂಪಲಾಪುರ ಗ್ರಾಮಸ್ಥರು ಸಾಮೂಹಿಕವಾಗಿ ಬಿಜೆಪಿ ಸೇರ್ಪಡೆ ಆಗಿದ್ದೀವಿ. ಯಾವ್ದೇ ಏನೇ ಆಗಲಿ ನಮ್ಮ ಜಮೀನ್ಗೆ ಆಗಲಿ ನಮ್ಮ ಊರಿಗೆ ಆಗಲಿ ಯಾವ ಅಭಿವೃದ್ಧಿ ಮಾಡಿರಲ್ಲ. ನಮ್ಮ ಮಾದಿ ಬಿಜೆಪಿ ಇದ್ದೇ ಇರ್ತೀವಿ ನಾವು. ಬಿಜೆಪಿ ಸೇರ್ಪಡೆ ಆಗೇ ಆಗಿದ್ದೀವಿ ನಾವು. ಬಿಜೆಪಿನೇ ನಮ್ದು. ಮೊದಲನೇ ಬಾರಿಗೆ ಕೆಲಸ ಕೊಟ್ಟರೋದು ಬಿಟ್ರೆ ನಮ್ಗೆ ಯಾರು ಏನು ಇವತ್ತರೆಗೂ ಏನು ಕೊಟ್ಟಿಲ್ಲ ನಮ್ಗೆ. ಇದೇ ಫಸ್ಟ್ ಅವ್ರ ಸ್ವಂತ ಖರ್ಚು ಯಾವ ಹೇಳಿರು ಪಂಚಾಯತ್ಗಿಂತ ಬೋರ್ ಹಾಕ್ಸವ್ರೆ ಅಂತಂದ್ರು ಅದು ಸುಳ್ಳು. ಸ್ವಂತ ಖರ್ಚಿಂದ ಹಾಕೊಂಡವ್ರೆ. ನಿನ್ನೆ ಸ್ವಂತ ದುಡ್ಡಿಂದ ಮೋಟರ್ ಎಲ್ಲ ಕೊಡ್ಸಿದ್ರೆ ಇವತ್ತು ಬಿಡ್ಲೇಬೇಕು ಅಂತ ಬಿಟ್ಟಿರೋದು. ಕೆಲಸ ಮಾಡ್ಕೊಟ್ಟಿದ್ದೀವಿ.